ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕುಂಡಲೀಕೃತ ನಾಗೇಂದ್ರ ಖಂಡೇಂದುಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ. ಅರಿಷ್ಠಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶಿವಂ ಚಾಸ್ತು ಗ್ರಹ ಕುರ್ವಂತು ಮಂಗಲಂ. ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ನಿತ್ಯ ಭವಿಷ್ಯದ ಇವತ್ತಿನ ಈ ಶುಭೋದಯ ಕಾರ್ಯಕ್ರಮಕ್ಕೆ ಶುಭಾಶಯಗಳ ಜೊತೆಯಲ್ಲಿ ಮಹಾಬಲೇಶ್ವರ ಒಟ್ಟು ಮಾಡ್ತಕ್ಕಂಥ ಆಶೀರ್ವಾದಗಳು. ವೀಕ್ಷಕರೇ, ನಿತ್ಯವೂ ಸಹಿತವಾಗಿ ನಿರಂತರವಾಗಿ ಬರ್ತಾ ಇರುವಂಥದ್ದು ಚಂದ್ರನ ಸಂಚಾರದಿಂದಾಗಿ ಮೇಷಾದಿ ಮೀನ ಪರ್ಯಂತ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಂಥ ಶುಭ ಫಲ ಇದೆ, ಅದಕ್ಕೆ ಶುಭ ಇದ್ದವರಿಗೆ ಯಾವುದೇ ಫಲ ಹೇಳುವಂಥದ್ದು ತಿಳಿಸುವಂಥದ್ದಷ್ಟೇ. ಅಶುಭ ಇದ್ದವರಿಗೆ ಪರಿಹಾರ ಏನು ಯಾವತ್ತೂ ಸಹಿತವಾಗಿ ಅಲ್ವಾ. ಆರೋಗ್ಯವಂತರಿಗೆ ಯಾವುದೇ ರೀತಿಯಾದಂಥ ಮದ್ದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಅನಾರೋಗ್ಯ ಆದಂಥವರಿಗೆ ಇಂಥ ಒಂದು ಔಷಧಿಯನ್ನು ತೆಗೆದುಕೊಳ್ಳಿದ್ರೆ ಪರಿಹಾರ ಆಗುತ್ತೆ ಅಂತ ತಿಳಿಸುವಂಥ ಕರ್ತವ್ಯವೇ ಈ ಒಂದು ಜ್ಯೋತಿಷ್ಯ ಹೇಳತಕ್ಕಂಥ ಕಾರ್ಯಕ್ರಮ. ಅದಕ್ಕೋಸ್ಕರವಾಗಿ ಇವತ್ತು ಸಹಿತವಾಗಿ ಯಾವ್ಯಾವ ರಾಶಿಯವರಿಗೆ ತೊಂದರೆ ತಾಪತ್ರೆ ಇದೆ, ಯಾರ್ಯಾರಿಗೆ ಶುಭ ಇರುವಂಥ ಸಂದರ್ಭ ಮೊದಲಿನಾಗ ಮಾಡುವಂಥದ್ದು ಪಂಚಾಂಗ ಶ್ರವಣ. ದಿನಾಂಕ 23/7/2025 ಬುಧವಾರ. ನೋಡಿ, ಬುಧವಾರ ಅಂತಂದರೆ ವಿಷ್ಣುವಿನ ದಿನ ಅಂತ ಹೇಳ್ತೇವೆ ನಾವು. ಸ್ವಸ್ತಿ ಶ್ರೀ ಶಾಲಿವಾನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಸೌರಮಾಸ ಹೇಳುವಂಥದ್ದು ಕರ್ಕಾಟಕ, ಚಾಂದ್ರಮಾಸ ಹೇಳುವಂಥದ್ದು ಆಷಾಢ ಅಲ್ವಾ. ಕೃಷ್ಣ ಪಕ್ಷದ ಚತುರ್ದಶಿ ಅಲ್ವ. ನಾಳೆ ದಿವಸ ಅಮಾವಾಸ್ಯೆ ಹೇಳುವಂಥದ್ದು. ನಿತ್ಯ ನಕ್ಷತ್ರ ಹೇಳುವಂಥದ್ದು ಆರ್ದ್ರ, ಭದ್ರಕರ್ಣ, ವ್ಯಾಘಾತ ಯೋಗ ಹೇಳುವಂಥದ್ದು. ಮತ್ತು ರಾಹುಕಾಲ ಗುಳಿಕ ಕಾಲ ಹೇಳುವಂಥದ್ದು ನಾವು ತಿಳಿಸ್ತಾ ಇದ್ದೇವೆ. ಪ್ರಯಾಣಕ್ಕೋಸ್ಕರ ಮಾತ್ರ ಸೀಮಿತವಾಗಿರುವಂಥದ್ದು, ಬಾಕಿ ಯಾವುದೇ ವಿಚಾರಕ್ಕೂ ಸಹಿತವಾಗಿ ರಾಹುಕ ಕಾಲ ಗುಳಿಕ ಕಾಲವನ್ನು ನಾವು ಆ ಮುಹೂರ್ತ ಉಂಟು ಈ ಮುಹೂರ್ತಕ್ಕುಂಟು ಅದು ರಾಹುಕಾಲ ಅಂತ ಆ ಒಂದು ಮೂಢನಂಬಿಕೆಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಕೇವಲ ಪ್ರಯಾಣಕ್ಕಾಗಿ ನಾವು ಮನೆಯಿಂದ ಹೊರಗೆ ಹೋಗುವಂಥದ್ದು, ಒಳ್ಳೆಯ ಕೆಲಸಗಳಿಗೆ ಹೋಗುವಂಥದ್ದು, ವಾಪಸ್ ಬರುವಂಥ ಸಂದರ್ಭಗಳಲ್ಲಿ ನಾವು ರಾಹುಕಾಲ ಗುಳಿಕವನ್ನು ನೋಡುವಂಥ ಸಂದರ್ಭ ಬೆಳಗ್ಗೆ 10:51 ರಾಹುಕಾಲ ಅನ್ನುವಂಥದ್ದು, ಮಧ್ಯಾಹ್ನ 12:26 ರಾಹುಕಾಲ ಅನ್ನುವಂಥದ್ದು 2 ಗಂಟೆಯವರೆಗೆ ಉಂಟು. ಗುಳಿಕ ಕಾಲ ಅನ್ನುವಂಥದ್ದು ಬೆಳಗ್ಗೆ 10:51 ಮಧ್ಯಾಹ್ನ 12:26 ಇವು ಸಂಚಾರಕ್ಕೆ ನಾವು ಆಲೋಚನೆಯನ್ನು ಮಾಡಿ ಗಣನೆಗೆ ತೆಗೆದುಕೊಂಡು ನಾವು ಮಾಡುವಂಥ ಒಂದು ಕಾಲಗಳು ಅಂತ ಹೇಳ್ಬೋದು. ಇನ್ನು ಮತ್ತೆ ಮೇಷಾದಿ ಮೀನ ಪರ್ಯಂತ ನೋಡುವಂಥ ದ್ವಾದಶ ರಾಶಿಗಳ ಫಲಾಫಲ. ಮೊದಲನೇ ರಾಶಿ ಮೇಷರಾಶಿ. ರಾಶಿಯಾಧಿಪತಿ ಹೇಳುವಂಥದ್ದು ಕುಜ, ಪಂಚಮದಲ್ಲಿ ಕೇತುಗ್ರಸ್ತ, ಪಂಚಮ ಸ್ಥಾನದಲ್ಲಿ ಮನೋಭೀತಿ ಬುದ್ಧಿನಾಶ ಅಂತ ಹೇಳಿದ್ದಾರೆ. ನೋಡಿ, ಮನಸ್ಸಿಗೆ ಸ್ವಲ್ಪ ರೀತಿ ಅಂತ ಹೆದರಿಕೆ ಬರುವಂಥದ್ದು, ಬುದ್ಧಿನಾಶ ಆಗುವಂಥ ಸಾಧ್ಯತೆಗಳಿದೆ ಪ್ರಮುಖವಾಗಿರುವಂಥದ್ದು. ಎರಡನೇದಾಗಿ ವ್ಯಯದಲ್ಲಿ ಶನಿ, 7ರ ಶನಿಯ ಪ್ರಭಾವ ಉಂಟು. ವ್ಯಯಸ್ಥಾನದಲ್ಲಿ ಅಪವ್ಯಯಗಳಾಗುವಂಥದ್ದು, ಗೊತ್ತಿಲ್ಲದೆ ಯಾವುದೋ ರೀತಿಯಾಗಿ ನಿಮ್ಮ ಧನಗಳೆಲ್ಲ ವ್ಯಯ ಆಗತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗಿದೆ. ಈಶ್ವರ ಆರಾಧನೆ ಮಾಡಿಕೊಳ್ಳುವಂಥದ್ದು ಮರಿಬೇಡಿ. ಅದರ ಜೊತೆಯಲ್ಲಿ ವಿತ್ತನಾಶದ ಜೊತೆಯಲ್ಲಿ ದ್ವಿತೀಯದಲ್ಲಿ ಶುಕ್ರ ಇದ್ದಾನೆ. ಎದುರುಗಡೆಯಿಂದ ಹಣವನ್ನು ಶುಕ್ರ ಕೊಡ್ತಾ ಇದ್ದರೆ ವೃಷಭದಿಂದಾಗಿ, ವ್ಯಯದಲ್ಲಿರುವಂಥ ಶನಿ ಕಾಲಿನ ಮಾಡ್ತಾ ಇರ್ತಾನೆ. ನಿಮಗೆ ಯಾವುದೂ ಇಲ್ಲ, ಆ ಕಡೆ ಬಂತು ಈ ಕಡೆ ಹೋಯ್ತು ಉಂಟು. ಒಂದು ಕಡೆ ಧನ ಲಾಭ ಇದ್ದರೆ ಇನ್ನೊಂದು ಕಡೆ ಧನ ನಾಶ ಆಳುವಂಥದ್ದಿದೆ. ಆದರೆ ತೃತೀಯ ಚಂದ್ರ ಮತ್ತು ಗುರುಗಳಂಥವರು ಸ್ವಲ್ಪ ರೀತಿಯಾಗಿ ಸ್ಥಾನನಾಶವನ್ನು ಮಾಡುವಂಥ ಸಾಧ್ಯತೆ ಉಂಟು. ಸ್ವಲ್ಪ ಜಾಗೃತಿಯಾಗಿದ್ದುವಂಥದ್ದು ಅವಶ್ಯಕತೆ ಇದೆ. ಸುಬ್ರಹ್ಮಣ್ಯನ ಆರಾಧನೆಯನ್ನು ಮೇಷರಾಶಿಯವರು ಮಾಡಿಕೊಳ್ಳಿ. ಸ್ವಲ್ಪ ರೀತಿಯಾಗಿ ಏನು ಅಂತ ಕೇಳಿದ್ರೆ, 7ರ ಶನಿಯ ಪ್ರಭಾವದ ಜೊತೆಗಳಲ್ಲಿ ಈ ವ್ಯಯಾಧಿಪತಿಯಾಗಿರುವಂಥವನು ತೃತೀಯದಲ್ಲಿ ಕುಳಿತಿರುವಂಥದ್ದು ನೋಡಿ, ಗುರು ಹೇಳುವಂಥದ್ದು. ಆ ಕಾರಣದಿಂದಾಗಿ ಮೇಷರಾಶಿಯು ಸ್ವಲ್ಪ ರೀತಿಯ ತೊಂದರೆ ಬರುವಂಥದ್ದಿದೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಶುಭವಾಗಲಿ. ಎರಡನೇ ರಾಶಿ ವೃಷಭ ರಾಶಿ. ಜನ್ಮದಲ್ಲಿ ಶುಕ್ರ, ಸಂಪತ್ತು, ತನುಭಾವದಲ್ಲಿ ಆರೋಗ್ಯ ಪ್ರಾಪ್ತಿ, ಅನಾರೋಗ್ಯದಲ್ಲಿದ್ದರೆ ಆರೋಗ್ಯ ಸುಧಾರಣೆ ಆಗುವಂಥದ್ದು, ಬಂಗಾರ ಲಾಭ ಆಳುವಂಥದ್ದು. ಈ ಶುಕ್ರ ಅಂತ ಹೇಳಿದ್ರೆ ಹಾಗೆ ಶೃಂಗಾರ, ಒಳ್ಳೆಯ ಅಲಂಕಾರ ಮಾಡುವಂಥದ್ದು. ದ್ವಿತೀಯದಲ್ಲಿ ಗುರು ಹೇಳುವಂಥದ್ದು ಸ್ಥಿತವಾಗಿದ್ದಾನೆ. ಎರಡನೇ ಮನೆಯಲ್ಲಿ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ಹೇಳಿದ್ದಾರೆ. ಅಲ್ಲಿ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ. ಆದರೂ
ಏಕಾದಶಿಯಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿ ಸಾಯಂಕಾಲದ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಾದಂಥ ಧನಪ್ರಾಪ್ತಿ ಅನ್ನುವಂಥದ್ದು 11ನೇ ಮನೆಯಲ್ಲಿ ಗುರುವಿನ ಭಾವದಲ್ಲಿ ಒಂದು ಶನಿಯ ಪ್ರಭಾವ ಅನ್ನುವಂಥ ಸಂಚಾರ ಅನ್ನುವಂಥದ್ದು ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ದ್ವಿತೀಯದಲ್ಲಿ ಚಂದ್ರ ಮತ್ತು ಗುರು ಧನಲಾಭವಿದ್ದರೂ ದ್ರವ್ಯನಾಶ ಆಗುವಂಥ ಸಾಧ್ಯತೆ ಇದೆ. ಏಕಾದಶದಲ್ಲಿ ಶನಿ ಇರುವಂಥ ಕಾರಣದಿಂದ ಸಾಯಂಕಾಲದ ಹೊತ್ತಿಗೆ ಬೆಳಗ್ಗೆಯಿಂದ ಕಳೆದುಕೊಂಡಿದ್ದನ್ನು ಪುನಃ ಪ್ರಾಪ್ತಿಯಾಗುವಂಥ ಸಂದರ್ಭ ವೃಷಭ ರಾಶಿಯವರಿಗಿದೆ. ಅದೇ ರೀತಿಯಾಗಿ ತೃತೀಯದಲ್ಲಿ ರವಿ ಬುಧ ಶತ್ರುನಾಶ, ದುರ್ಗಾರಾಧನೆ ಮಾಡಿಕೊಂಡು ಬಿಡಿ. ಸ್ವಲ್ಪ ರೀತಿಯಾಗಿ ದುರ್ಗತಿ ನಾಶ ಹೇಳುವಂಥದ್ದು ತಾಯಿಯ ಜಗನ್ಮಾತೆಯ ಆರಾಧನೆಯಿಂದಾಗಿ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಶುಭವಾಗಲಿ. ಇನ್ನು 3ನೇ ರಾಶಿ ಮಿಥುನ ರಾಶಿ. ಜನ್ಮದಲ್ಲಿ ಚಂದ್ರ ಕುರ್ಜ, ಜನ್ಮದಲ್ಲಿ ಚಂದ್ರ ಮತ್ತು ಗುರು. ನೋಡಿ, ಗುರು ಮತ್ತು ಚಂದ್ರು ಎಲ್ಲಿರ್ತಾರೆ ಅಥವಾ ಕೇಂದ್ರಗಳಿದ್ದಾರೆ, ದೃಷ್ಟಿಗೆ ಒಳಪಟ್ಟಿದ್ದಾರೆ, ಹುಟ್ಟಿಲಿದ್ದಾರೆ. ಗಜಕೇಸರಿ ಯೋಗಗಳು ಅಂತ ಜ್ಯೋತಿಷ್ಯ ಹೇಳಿದಂತೆ. ಗಜ ಅಂತಂದರೆ ಆನೆಷ್ಟು ಬಲ, ಸಿಂಹ ಅಂತಂದರೆ ಕೇಸರಿ ಅಂತಂದರೆ ಸಿಂಹದಷ್ಟು ಧೈರ್ಯ. ಇವೆರಡು ಇದ್ದರೆ ಎಲ್ಲದಲ್ಲೂ ಕಾರ್ಯದಲ್ಲಿ ಯಶಸ್ಸನ್ನು ಪಡಿಬೋದು. ಗಜಕೇಸರಿ ಯೋಗ ಅಂತಂದರೆ ಇಂಥ ಬಂಗಾರದ ಪೆಟ್ಟಿಗೆ ಅಥವಾ ಹಣದ ಪೆಟ್ಟಿಗೆ ಬಂದು ಸಿಗುವಂಥದ್ದಿಲ್ಲ. ಯಾರೋ ನನಗೆ ಗಜಕೇಸರಿ ಯೋಗವಂತೆ ಅಂತ ಹೇಳಿಬಿಟ್ರೆ ಅವರು ಮನೆಯಲ್ಲಿ ಕುಳಿತುಕೊಂಡಿದ್ದರೆ ಯಾವುದೇ ರೀತಿ ಆಗುವಂಥ ಸಾಧ್ಯತೆ ಇಲ್ಲ. ಗಜ ಅಂತ ಹೇಳಿದ್ರೆ ಯಾವುದು, ಕಾಡಿನಲ್ಲಿ ಬಲಯುತವಾಗಿರ್ತಕ್ಕಂಥ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಆನೆ. ಆದರೆ ಧೈರ್ಯಗಳಲ್ಲಿ ಕಾಡಿನ ರಾಜ ಯಾರು ಅಂತ ಕೇಳಿದ್ರೆ ಸಿಂಹ. ಗಜ ಕೇಸರಿ, ಗಜವಾಗಿ ಗುರುವಿದ್ದರೂ ಕೇಸರಿ ಆಗಿರಲಿ, ಇಬ್ಬರು ಗಜಕೇಸರಿ ಯೋಗಗಳು ಅಂಥದ್ದು ಮಾಡಿಕೊಡುವಂಥದ್ದು ಚಂದ್ರ ಮತ್ತು ಗುರುವಿನಿಂದ ನಡೀತಕ್ಕಂಥ ಯೋಗಗಳಲ್ಲಿ ಮಿಥುನ ರಾಶಿಯವರಿಗೆ ಜನ್ಮರಾಶಿಯಲ್ಲಿ ಆ ಒಂದು ಚಂದ್ರ ಗುರುಸ್ಥಿತವಾಗಿ ಇಷ್ಟಪ್ರಾಪ್ತಿ. ದ್ವಾದಶದಲ್ಲಿ ಶುಕ್ರ, 12ನೇ ಮನೆಯಲ್ಲಿ ಶುಕ್ರ ಇದ್ದರೂ ಲಾಭ ಸಂಪತ್ತನ್ನು ಕೊಡ್ತಾನಂತೆ. ನೋಡಿ, ಕರ್ಮದಲ್ಲಿ ಶನಿ, ದಶಮಸ್ಥಾನದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಮದೇ ದಶಮತತ್ಸುದೇ. ಕರ್ಮಭಾವದಲ್ಲಿ ಉದ್ಯೋಗ ಸ್ಥಾನಗಳಲ್ಲಿ ಸ್ವಲ್ಪ ರೀತಿಯಾಗಿ ಆ ಒಂದು ಶನಿಯ ಸಂಚಾರದಕ್ಕೆ ದಾರಿದ್ರ್ಯತೆಗಳು ಬರುವಂಥ ಸಾಧ್ಯತೆಗಳಿದೆ. ದ್ವಿತೀಯದಲ್ಲಿ ರವಿ ಮತ್ತು ಬುಧ, 2ನೇ ಮನೆಯಲ್ಲಿರುವಂಥದ್ದು ರವಿ ಮತ್ತು ಬುಧ ಹೇಳುವಂಥದ್ದು ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ವಿತ್ತನಾಶ, ಬುದ್ಧಿನಾಶ ಹೇಳುವಂಥದ್ದೆಲ್ಲ ಇದೆ. ಪಂಚಮದಲ್ಲಿ ಮಾಂದಿ ಇದೆ. ನೋಡಿ, ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ, ಪುತ್ರಸ್ಥಾನ ಅನ್ನುವಂಥದ್ದು ಮಕ್ಕಳಿಂದಾಗಿ ಕೆಟ್ಟದಾದಂಥ ಕೆಲವೊಂದು ವಿಚಾರವನ್ನು ಕೇಳುವಂಥದ್ದು. ಅದೇ ಪೂರ್ವ ಪುಣ್ಯ ಸ್ಥಾನಗಳಲ್ಲಿ ಅವೆಲ್ಲ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗುಂಟು. ದತ್ತಾತ್ರೇಯನ ಅಥವಾ ಗುರು ರಾಘವೇಂದ್ರನ ಗುರುವಿನ ಸ್ಥಾನದಲ್ಲಿರುವಂಥ ಯಾವುದೂ ಇಲ್ಲ. ನಿಮ್ಮ ಹೆತ್ತ ತಾಯಿಯನ್ನು ಅವೇ ಗುರುವಾಗಿರ್ತಾಳೆ ಅಲ್ವಾ. ಜನನಿ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಹೇಳುವಂಥದ್ದನ್ನ ಕನ್ನಡದಲ್ಲಿ ಉಂಟು. ಅದಕ್ಕೋಸ್ಕರವಾಗಿ ತಾಯಿಗೆ ಒಂದು ಅನುಗ್ರಹ ತಿಳುವಂಥಕ್ಕೋಸ್ಕರ ಇವತ್ತು ದಿವಸ ಬೆಳಗ್ಗೆ ಎದ್ದು ತಾಯಿಗೆ ಒಂದು ಪಾದ ನಮಸ್ಕಾರವನ್ನು, ತಾಯಿಯ ಕಾಲನ್ನು ಮುಟ್ಟಿ ಆಶೀರ್ವಾದ ತಿಳುವಂಥದ್ದನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ವೇದದಲ್ಲಿ ಚಂದ್ರ, ವೇಸ್ಥಾನ ಅಂತಂದರೆ ಕಳೆದು ಹೋಗುವಂಥದ್ದು, ಅದರೊಳಗೆ ಗುರು. ಮನೋದುಃಖ ಧನವ್ಯಯ, ಮನೋಕಾರಕ ಚಂದ್ರ ವ್ಯಯದಲ್ಲಿ. ಕರ್ಕಾಟಕ ರಾಶಿ ಅಧಿಪತಿ ಹೇಳುವಂಥವನೇ 12ನೇ ಮನೆ ಕೂತಾಗಿ ಏನು ಮಾಡ್ತಾನೆ ಅವ ಅಲ್ವಾ. ಅದರ ಜೊತೆಯಲ್ಲಿ ಗುರು ಸಹಿತವಾಗಿ ಇರುವಂಥದ್ದು. ಮನೋದುಃಖ ಹೇಳುವಂಥದ್ದು ಬರುತ್ತೆ. ಧನವ್ಯಯ ಆದ ಕೂಡ ಮನಸ್ಸಿಗೆ ದುಃಖ ಆಗುವಂಥದ್ದು ಸ್ವಾಭಾವಿಕ ಹೇಳುವಂಥದ್ದು ಇದೆ. ಜನ್ಮದಲ್ಲಿ ರವಿ ಮತ್ತು ಬುಧ, ಆಯಾಸ, ಉಷ್ಣಭಯ, ಸ್ವಲ್ಪ ರೀತಿಯ ಕೋಪ ಇದೆಲ್ಲ ಇರುವಂಥ ಸಾಧ್ಯತೆ ಉಂಟು. ದ್ವಿತೀಯ ಸ್ಥಾನದಲ್ಲಿ ಕುಜ ಮತ್ತು ಕೇತು, ವಿತ್ತಂ ನೇತ್ರಂ ವಾಕುಟಂ ಸತ್ಯಂ ಸೌಭಾಗ್ಯಮೇವ ಹೇಳುವಂಥದ್ದು ಉಂಟು. ಇವೆಲ್ಲ ಭಾಗಗಳಿಗೂ ಸಹಿತವಾಗಿ ತೊಂದರೆಗಳು ಬರುವಂಥದ್ದು ಕರ್ಕಾಟಕ ರಾಶಿಯವರಿಗಿದೆ. ಕಲಹ, ಸ್ವಲ್ಪ ಮಾತಿನಲ್ಲಿ ಜಾಗ್ರತೆ ಇಟ್ಕೊಳ್ಳಿ. ಇವತ್ತು ನಾಲಿಗೆಯಿಂದ ಉಂಟರು ಯಾವತ್ತು ನಮಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ವಜ್ರದ ಸಲಾಕೆ ಆಗಬಾರದು ಅನ್ನುವಂಥದ್ದುಂಟು. ಯಾವತ್ತು ಲೇಖನಿ ಮತ್ತು ನಾಲಿಗೆ ಇವೆರಡು ಅತ್ಯಂತ ಹರಿತವಾದಂಥ ಶಸ್ತ್ರಗಳು ಅಂತ ಹೇಳ್ಬೋದು ನಾವು. ಒಂದು ಪೆನ್ನು, ಅದರ ಜೊತೆಯಲ್ಲಿ ಒಂದು ನಾಲಿಗೆ ಹೇಳುವಂಥದ್ದು. ಮನುಷ್ಯನಿಗೆ ಯಾವುದಕ್ಕಿಂತ ಹರಿತವಾಗಿರ್ತಕ್ಕಂಥ ವಸ್ತು ಪ್ರಪಂಚದಲ್ಲಿ ಇನ್ನೊಂದು ಇಲ್ಲಂತೆ. ಅದಕ್ಕೋಸ್ಕರವಾಗಿ ನಾಲಿಗೆಯನ್ನು ನಿಮ್ಮ ಹಿಡಿತಲ್ಲಿಡುವಂಥದ್ದನ್ನು ಕರ್ಕಾಟಕ ರಾಶಿಯವರು ಮಾಡಿಕೊಳ್ಳಿ. ಚತುರ್ಥದಲ್ಲಿ ಮಾಂದಿ, ಮಾನಹಾನಿ, ನಮ್ಮ ಮಾತಿನಿಂದಲೇ ಜಗಳ ಬಂದು ಸಾಮಾಜಿಕವಾಗಿ ಮಾನಹಾನಿಯನ್ನಾಗುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರುಂಟು. ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಮರಿಬೇಡಿ. ಶುಭವಾಗಲಿ. ಮುಂದಿನ ರಾಶಿ ರವಿಯ ರಾಶಿಯಾಧಿಪತ್ವದ ಸಿಂಹರಾಶಿ ಹೇಳುವಂಥದ್ದು. ಜನ್ಮದಲ್ಲಿ ಕುಜಕೇತು, ಮನೋಭಯ. ನೋಡಿ, ರಾಷ್ಟ್ರಾಧಿಪತಿ ಅಂತ ರವಿ ಮತ್ತು ಬುಧ ಇಬ್ಬರೂ ಹೋಗಿ ಕುಳಿತಿರುವಂಥದ್ದು ವ್ಯಯದಲ್ಲಿ 12ನೇ ಮನೆಯಲ್ಲಿ. ಪ್ರವಾಸ, ಅಪಜಯ. ಪ್ರವಾಸ ಮಾಡಲಿಕ್ಕೆ ಹೋಗ್ತೀರಾ, ರವಿ ಕರ್ಕೊಂಡು ಹೋಗ್ತಾನೆ. ವ್ಯಯದಲ್ಲಿದ್ದರೂ ಉಂಟಲ್ವಾ, ಎಲ್ಲ ಕಡೆ ಅಲ್ಲಿ ಹೋಗೋ ಇಲ್ಲಿ ಹೋಗೋ ಆ ಸೈಡು ಆ
ಕಡೆಯಲ್ಲಿ ಪ್ರಯಾಣ ಒಳ್ಳೆಯದು, ಈ ಕಡೆ ಪ್ರಯಾಣ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಹೋದೆಲ್ಲ ಕಡೆ ನಿಮಗೆ ಅಪಜಯಗಳು, ಅಪಕೀರ್ತಿಗಳು ಅಥವಾ ತೊಂದರೆಗಳು ಅಥವಾ ಧನವ್ಯಯಗಳಾಗುವಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗಿದೆ. ಅದರ ಜೊತೆಯಲ್ಲಿ ಏಕಾಶಿಲ್ ಚಂದ್ರ ಗುರುವಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ರಕ್ಷಣೆ ಇದೆ ನೋಡಿ. 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಪ್ರಮುಖವಾಗಿ ವ್ಯಯಾಧಿಪತಿಯಾಗಿರುವಂಥವನು 11ನೇ ಮನೆಯಲ್ಲಿರುವಂಥ ಚಂದ್ರ, ಅದರ ಜೊತೆಯಲ್ಲಿ ಗುರುವು ಇರುವಂಥ ಕಾರಣಕ್ಕಾಗಿ ಏನೇ ಮಾಡಿದರೂ ಸಿದ್ಧವಾಗಿ ಸ್ವಲ್ಪ ರೀತಿಯಾದಂಥ ಧೈರ್ಯ ಆಳುವಂಥದ್ದು ನಿಮಗೆ ಬರುವಂಥದ್ದು. ಆದರೆ ಅಷ್ಟಮದಲ್ಲಿ ಶನಿ ಶಾರೀರಿಕವಾಗಿ ಅಷ್ಟಮಸ್ಥೇಯತ ಕೆಟ್ಟು ವಾತರೋಗಾದಿ ಪೀಡಿತ ಆಳುವಂಥದ್ದುಂಟು. ವಾತಬಾಧೆ, ಶಾರೀರಿಕವಾಗಿ ಕೈಕಾಲಿಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು, ವಾಹನಗಳಲ್ಲಿ ಜಾಗ್ರತೆ ಇರುವಂಥದ್ದು ಬೇಕು. ಈಶ್ವರ ಆರಾಧನೆಯನ್ನು ಸಿಂಹರಾಶಿಯವರು ಮಾಡಿಕೊಳ್ಳಿ, ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸಪ್ತಮದಲ್ಲಿ ಶನಿ, ವಿವಾಹ, ಮದನಾಲೋಕ, ಭಾರ್ಯ ಭರ್ತೃ ಸಮಾಗಮ ಹೇಳುವಂಥದ್ದು ಹೇಳಿದ್ದಾರೆ ಅಲ್ವಾ. ಎಲ್ಲ ಸಪ್ತಮ ಸ್ಥಾನ, ಭಾರ್ತೃಸ್ಥಾನ, ಕಳತ್ರ ಸ್ಥಾನ ಅನ್ನುವಂಥದ್ದುಂಟು. ಆ ಭಾವಗಳಲ್ಲಿ ಸ್ವಲ್ಪ ರೀತಿಯಾಗಿ ಕಳತ್ರ ಪೀಡೆಗಳು, ಭಾರ್ತೃ ಪೀಡೆಗಳು ಬರುವಂಥ ಸಾಧ್ಯತೆ ಇದೆ. ಕರ್ಮದಲ್ಲಿ ಚಂದ್ರ ಮತ್ತು ಗುರು ದಶಮ ಸ್ಥಾನದಲ್ಲಿರುವಂಥದ್ದು. ಕನ್ಯಾ ರಾಶಿಗೆ ನೋಡಿ, ಜ್ಞಾನಂ ಕರ್ಮಂ ಸ್ಥಿತಿಂಜೈವ ಪ್ರತಾಪಂ ಪೌರುಷಂ ಸ್ಮೃತಿ ಹೇಳುವಂಥದ್ದುಂಟು. ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಆ ಚಂದ್ರ ಮತ್ತು ಗುರು ಸ್ಥಿತವಾಗಿರುವಂಥ ಧನನಾಶ, ಅದರ ಜೊತೆಯಲ್ಲಿ ದ್ವಿತೀಯ ಸ್ಥಾನದಲ್ಲೂ ಮಾಂದಿ. ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಅಂತ ಹೇಳಿದ್ದಾರೆ. 2ನೇ ಮನೆಯಲ್ಲಿ ಮಾಂದಿ ಹೇಳುವಂಥದ್ದು ಇರುವಂಥ ಕಾರಣದಿಂದಾಗಿ ಕಲಹಗಳು ಬರುವಂಥದ್ದಿದೆ. ಸ್ವಲ್ಪ ರೀತಿಯಾಗಿ ಕಳ್ಳರದ ಒಂದು ಭಯ, ಏನೋ ವಸ್ತುಗಳನ್ನು ನಿಮ್ಮ ಮನೆಯಿಂದ ಕಳ್ಳತನ ಮಾಡ್ತಕ್ಕಂಥದ್ದು, ನಿಮ್ಮ ವಸ್ತುಗಳು ಕಳ್ಳರ ಪಾಲಾಗುವಂಥ ಸಾಧ್ಯತೆ ಹೇಳುವಂಥದ್ದಿದೆ. ಕಲಹಗಳು ಬರುವಂಥ ಸಾಧ್ಯತೆಗಳುಂಟು. ಷಷ್ಠಮದಲ್ಲಿ ರಾಹು ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ನಿಮಗೆ ನೀವು ಆತ್ಮವಿಶ್ವಾಸವನ್ನು ಪಡೆಯಬಹುದು ಸಂಭವ. ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಕನ್ಯಾ ರಾಶಿ ಮಾಡಿಕೊಳ್ಳಿ. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದರೆ ಸಂಪತ್ತು ಸ್ಥಿರವಾಗಿ ದುಷ್ಟತೆ ಅಷ್ಟು ನಿವಾರಣೆ ಆಗುತ್ತೆ, ಶುಭವಾಗಲಿ. ಮುಂದಿನ ರಾಶಿ ಶುಕ್ರನ ರಾಶಿ ಅಧಿಪತ್ಯದ ತುಲಾರಾಶಿ. ಜನ್ಮದಲ್ಲಿ ಮಾಂದಿ, ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ಥೆ ಅಲ್ವಾ. ಯಾವತ್ತು ಕ್ಷತಾಂಗ, ಯಾವತ್ತು ಮಾಂದ್ಯ ಪ್ರಭಾವ ಆಳುವಂಥದ್ದು ಮನುಷ್ಯನಿಗೆ ಬಂತು, ಯಾವ ರಾಶಿಯಲ್ಲಿ ಬಂದರೂ ಸಹಿತವಾಗಿ ಸ್ವಲ್ಪ ರೀತಿಯಾದಂಥ ಅಲ್ಲಿ ಏನೋ ಒಂದು ರೀತಿಯಾದಂಥ ಪರಿವರ್ತನೆಗಳ ಮಾಡ್ತಕ್ಕಂಥದ್ದು, ಒಳ್ಳೆಯ ರೀತಿಯಾಗಿರುವಂಥದ್ದಲ್ಲ, ಪಾಸಿಟಿವ್ ಅಲ್ಲ, ನೆಗೆಟಿವ್ ಆಗಿರುವಂಥದ್ದು ತೊಂದರೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಜನ್ಮದಲ್ಲಿ ಮಾಂದ್ಯ, ಅಂಗಹೀನತೆ, ಅದೇ ರೀತಿಯಾಗಿ ಭಾಗ್ಯದಲ್ಲಿ ನವಮ ಭಾಗ್ಯಸ್ಥಾನದಲ್ಲಿ ಚಂದ್ರ ಮತ್ತು ಗುರು. ರೋಗ ಭಯ ಇದ್ದರೂ ಸಂತಾನ ಪ್ರೀತಿ, ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ ಮಾಂದಿದ್ದಂಥ ಕಾರಣದಿಂದಾಗಿ. ಆದರೆ ಸಂತಾನ ಪ್ರೀತಿ ಇರುವಂಥ ಮಕ್ಕಳಿಂದಾಗಿ ಸುಖ ಖುಷಿಯಾಗಿರುವಂಥ ವಿಚಾರಗಳು, ಮಕ್ಕಳಿಂದಾಗಿ ಒಳ್ಳೆಯ ರೀತಿಯಾದಂಥ ಶುಶ್ರೂಷೆಗಳು ತಂದೆಗೆ ಸಿಗತಕ್ಕಂಥ ಸಾಧ್ಯತೆಗಳು ಬರುವಂಥ ಸಾಧ್ಯತೆಗಳಿದೆ. ರೋಗ ಭಯ ಇದ್ದರೂ ಸಂತಾನ ಪ್ರೀತಿ. ಪಂಚಮದಲ್ಲಿ ರಾಹು ನೋಡಿ, ಬುದ್ಧಿನಾಶ. 6ರಲ್ಲಿ ಶನಿ, ಶತ್ರುನಾಶ. ಷಷ್ಠಮದಲ್ಲಿ ಶತ್ರುನಾಶ ಆದರೂ ಸಹಿತವಾಗಿ ಅಹಂಕಾರ ಅಂಥದ್ದು ವ್ಯಕ್ತಿಗೆ ಒಳ್ಳೆಯದಲ್ಲ, ಅದರಿಂದಾಗಿ ಬುದ್ಧಿನಾಶಗಳಾಗುವಂಥ ಸಾಧ್ಯತೆಗಳುಂಟು. ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರಮುಖವಾಗಿ ತುಲಾರಾಶಿಯವರು ಮಾಡುವಂಥದ್ದು ದುರ್ಗತಿ ನಾಶಿನಿ ಜಗನ್ಮಾತೃಕೆ ಆದಂಥ ಆ ಒಂದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪವಾದಂಥ ತಾಯಿ ಜಗನ್ಮಾತೆಯ ಆರಾಧನೆ, ದುರ್ಗಾ ಪರಮೇಶ್ವರ ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ದ್ವಾದಶದಲ್ಲಿ ಮಾಂದಿ, ಜಾಗ್ರತೆ ಬೇಕು. ವೇದದಲ್ಲಿ ಮಾಂದಿ ಬಂದಾಗ ಉಂಟಲ್ವ, ಗೊತ್ತಿಲ್ಲದೆ ಯಾವುದೋ ರೀತಿ ಅಪಚಾರ, ಅಪಘಾತ, ಅಪವಾದ ಅಲ್ವಾ, ಅಪವ್ಯಯ ಎಲ್ಲದೂ ಆಗುವಂಥ ಸಾಧ್ಯತೆಗಳು ವೃಶ್ಚಿಕದವರಿಗೆ. ಮತ್ತು ಪಂಚಮದಲ್ಲಿ ಶನಿ, ಪಂಚಮಸ್ತೆ ಶನಿಶ್ಚೈವ ನೃಣಾಂ ಕಷ್ಟಪ್ರದಾಯಕ ಅಂತೇಳಿದರೆ ಪಂಚಮ ಭಾವದಲ್ಲಿ ಶನಿಯ ಸಂಚಾರ ಇರುವಂಥ ಕಾರಣದಲ್ಲಿ ಪಂಚಮದಲ್ಲಿ ಪುತ್ರ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳುಂಟು. ಪೂರ್ವಪುಣ್ಯ ಸ್ಥಾನ ಅಂತ ಹೇಳಿದ್ದಾರೆ, ಆ ಭಾವದಲ್ಲೂ ಸಹಿತವಾಗಿ ಬರುವಂಥ ತೊಂದರೆಗಳು ವೃಶ್ಚಿಕ ರಾಶಿಯವರಿಗಿದೆ. ಅಷ್ಟಮದಲ್ಲಿ ಚಂದ್ರ ಮತ್ತು ಗುರು, ಅನಿಷ್ಟ ರೋಗ ಪ್ರಾಪ್ತಿ. ರೋಗಸ್ಥಾನದಲ್ಲಿ, ರಂಧ್ರಸ್ಥಾನದಲ್ಲಿ, ಆಯುಷ್ಯ ಸ್ಥಾನದಲ್ಲಿ ಚಂದ್ರನ ಸಹಿತವಾಗಿ ಗುರು ಸ್ಥಿತವಾದಂಥ ಕಾರಣಕ್ಕಾಗಿ ಆರೋಗ್ಯದಲ್ಲಿ ಒಂದು ರೀತಿಯಾದಂಥ ವಿಪರೀತವಾದಂಥ ಏರಿಳಿತಗಳು ಬರುವಂಥ ಸಾಧ್ಯತೆಗಳಿವೆ. ಹೆಚ್ಚಿನದಾಗಿ ಆರೋಗ್ಯ ಬಗ್ಗೆ ಗಮನವನ್ನು ಕೊಡಿ. ಊಟದಲ್ಲಿ, ಉಪಚಾರಗಳಲ್ಲಿ ಸ್ವಲ್ಪ ರೀತಿಯಾದಂಥ ಜಾಗೃತಿಯನ್ನು ಮಾಡಿ. ಫುಡ್ ಪಾಯ್ಸನ್, ಆರೋಗ್ಯದಲ್ಲಿ ಆಹಾರ ಹೇಳ್ತಕ್ಕಂಥದ್ದು ವಿಷಮವಾಗತಕ್ಕಂಥದ್ದು ನಮಗೆ ಸಾಧ್ಯತೆ ವೃಶ್ಚಿಕ ರಾಶಿಯವರುಂಟು. ಚತುರ್ಥದಲ್ಲಿ ರಾಹು, ಮಾನಹಾನಿ, ಅಪವಾದಗಳು ಇವೆಲ್ಲ ಬರುವಂಥ ಸಾಧ್ಯತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ. ಪ್ರಮುಖವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ನಮಗೆಲ್ಲ ರೀತಿಯಾದಂಥ ತೊಂದರೆಗಳು ವೃಶ್ಚಿಕ ರಾಶಿಯವರು ನಿವಾರಣೆ ಆಗುತ್ತೆ, ಶುಭವಾಗಲಿ. ಮುಂದಿನ ರಾಶಿ ಗುರುವಿನ ರಾಶಿ ಅಧಿಪತ್ಯದ ಧನುರಾಶಿ. ಸಪ್ತಮದಲ್ಲಿ ಚಂದ್ರಗುರು ನೋಡಿ, ಮನೋಸುಖ, ಕುಟುಂಬ ಪ್ರೀತಿ,
ಸಂಸಾರ ಕ್ಷೇತ್ರದಲ್ಲಿ, ಕುಟುಂಬತ್ರ ಸ್ಥಾನದಲ್ಲಿ, ಕಳತ್ರ ಸ್ಥಾನದಲ್ಲಿ ಗುರು ಮತ್ತು ಚಂದ್ರ ಇದ್ದಾಗ ಮನಸ್ಸಿಗೆ ಸಂತೋಷಕರವಾದಂಥ ವಾತಾವರಣಗಳು ಬರುವಂಥ ಸಾಧ್ಯತೆ ಖಂಡಿತವಾಗಿಯೂ ಧನುರಾಶಿಯವರಿಗೆ ಚಿಂತನೆ ಮಾಡುವಂಥದ್ದು ಬೇಡ. ಗಜಕೇಸರಿ ಯೋಗ ಆಳುವಂಥದ್ದು ಅದೂ ಸಹಿತವಾಗಿ ಹೇಳ್ಬೋದು ಇಲ್ಲಿ ಅಲ್ವಾ. ಸಪ್ತಮದಲ್ಲಿ ಒಟ್ಟಿಗೆ ಇರುವಂಥದ್ದು ನೇರವಾಗಿ ಉಂಟಲ್ವ, ಚಂದ್ರ ಮತ್ತು ಗುರು ಇಬ್ಬರು ಸಪ್ತಮ ದೃಷ್ಟಿಯಿಂದ ಧನುರಾಶಿಯನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಸಂದರ್ಭ ಆ ಒಂದು ಮನೋಸುಖ, ಕುಟುಂಬ ಪ್ರೀತಿ ಇರುವಂಥದ್ದುಂಟು. ಚತುರ್ಥ ಶನಿ ಯಾವುದೇ ಇದ್ದರೂ ಶನಿ ಮಹಾತ್ಮ ಗುರುವನ್ನು ಬಿಟ್ಟವನಲ್ಲ. 3 ಒಳಗೆ ಉಂಟಲ್ವ, ಕರಬೂಜ ಹಣ್ಣುಗಳನ್ನು ಆ ದೇಶದ ಮಂತ್ರಿಯ ಮಕ್ಕಳ ರುಂಡಗಳನ್ನಾಗಿ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ಶಕ್ತಿ ಆ ಒಂದು ಯಾರಿಗೆ ಶನಿ ಮಹಾತ್ಮನಿಗೆ ಹೇಳುವಂಥದ್ದುಂಟು ಅಲ್ವಾ. ಕಾಡಿಗೆ ಹೋಗಿರ್ತಕ್ಕಂಥದ್ದು, ಬೇಟೆಗೆ ಹೋಗಿರ್ತಕ್ಕಂಥ ಆ ಒಂದು ರಾಜಕುವರರ ರುಂಡಗಳನ್ನಾಗಿ ಆ ಕರಬೂಜ ಹಣ್ಣನ್ನು ಶನಿ ಮಹಾತ್ಮ 3 ಬೃಹಸ್ಪತಿಯನ್ನು ಕಾಡಿರ್ತಕ್ಕಂಥ ಶನಿ ಕಥೆಯಲ್ಲಿ ಬರುವಂಥದ್ದಂತೆ. ಅದಕ್ಕೋಸ್ಕರವಾಗಿ ಚತುರ್ಥದಲ್ಲಿರುವಂಥ ಒಂದು ಶನಿಯಿಂದಾಗಿ ಸುಖಹಾನಿ ಸಾಧ್ಯತೆ, ಅಪವಾದಗಳು ಬರುವಂಥದ್ದುಂಟು. ಅಷ್ಟಮದಲ್ಲಿ ರವಿ ಬುಧ, ರೋಗ ಭಯ, ದತ್ತಾತ್ರೇಯನ ಆರಾಧನೆ ಮಾಡಿ. ಧನುಷ್ ರಾಶಿಯವರು ಪ್ರಮುಖವಾಗಿ ದತ್ತಾತ್ರೇಯರು ಅಥವಾ ನಮ್ಮ ರಾಘವೇಂದ್ರ ಸ್ವಾಮಿಗಳು, ಸಜೀವ ಬೃಂದಾವನ ವಾಸಿಗಳಿರ್ತಕ್ಕಂಥ ತುಂಗಾ ತೀರದಲ್ಲಿ ನೆಲೆಸಿರ್ತಕ್ಕಂಥ ರಾಘವೇಂದ್ರನ ಅನುಗ್ರಹ ಹೇಳುವಂಥದ್ದು ಬಂದರೆ ನಮಗೆ ಕೊನರೀತು ಹೇಳುವಂಥದ್ದುಂಟು. ಅದಕ್ಕೋಸ್ಕರವಾಗಿ ಒಣಗಿದ ಮರವೂ ಚಿಗುರುವಂಥ ಸಾಧ್ಯತೆ ಗುರು ರಾಘವೇಂದ್ರರಿಂದ ಸಾಧ್ಯತೆ ಉಂಟು. ಆರಾಧನೆಯನ್ನು ಮಾಡಿ ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ದ್ವಿತೀಯ ಸ್ಥಾನದಲ್ಲಿ ರಾಹು. ವಿತ್ತಂ, ನೇತ್ರಂ, ವಾಕ್, ಕುಟುಂಬಂ, ಸತ್ವಂ, ಸೌಭಾಗ್ಯಮೇವ ಚ ಸ್ಥಾನಮನ್ನಂ ಇವೆಲ್ಲ ಇರ್ತಕ್ಕಂಥದ್ದಕ್ಕೆ 2ನೇ ಮನೆಯಲ್ಲಿ ರಾಹು ಇದ್ದರೆ ಆ ಭಾವವನ್ನು ನಾಶವನ್ನು ಮಾಡುವಂಥ ಸಾಧ್ಯತೆ ಇರೋದು. ಕುಂಭರಾಶಿ ಸ್ಥಿತವಾಗಿರುವಂಥದ್ದರಲ್ಲಿ ಶನಿಯ ಮನೆ ತೃತೀಯದಲ್ಲಿ ಶನಿ ಇದ್ದರೂ ಸಹಿತವಾಗಿ ಧನ ಲಾಭವಾದರೂ ಸಹಿತವಾಗಿ ಕುಂಭ ಅಂತ ನೋಡಲಿಕ್ಕೆ ಮಾತ್ರ ಮಡಿಕೆ, ಒಳಗೆ ಕೈ ಹಾಕಿದರೆ ಪೊಳ್ಳು. ಅದೇ ರೀತಿಯಾಗಿ ವ್ಯಕ್ತಿಗೆ ಎಲ್ಲ ರೀತಿಯನ್ನು ಕೊಟ್ಟು ಏನು ಇಲ್ಲದ ರೀತಿ ಮಾಡುವಂಥ ಸಾಧ್ಯತೆಗಳು ದ್ವಿತೀಯ ರಾಹುವಿನಿಂದಾಗಿ ಬರುವಂಥದ್ದಿದೆ ಸಾಧ್ಯತೆ. ಷಷ್ಠಮದಲ್ಲಿ ಚಂದ್ರ ಗುರು, ಶತ್ರುಪೀಡೆಗಳು, ಪಂಚಮದಲ್ಲಿ ಶುಕ್ರ, ಸಂತೋಷ ಅಂತ ಪಂಚಮದಲ್ಲಿರುವಂಥ ಶುಕ್ರನಿಂದಾಗಿ ಬರಬಹುದು. ಆದರೂ ಅಲ್ಲಿ ಶತ್ರುಪೀಡೆ ಹೇಳುವಂಥದ್ದಿರುವಂಥ ಕಾರಣ ಷಷ್ಠಮದಲ್ಲಿ ಚಂದ್ರಗುರು, ರಿಪುಸ್ಥಾನದಲ್ಲಿ ಆ ಒಂದು ವೇರಿ ಸ್ಥಾನಗಳಲ್ಲಿ ಚಂದ್ರ ಮತ್ತು ಮನೋಕಾರಕನ ಅಂತ ಚಂದ್ರನ ಜೊತೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಂಥ ಮಿಥುನ ರಾಶಿಯಿಂದಾಗಿ ಸ್ವಲ್ಪ ರೀತಿಯಾಗಿ ಮಕರ ರಾಶಿಯವರಿಗೆ ಏನಿರುತ್ತೆ ಅಂತ ಕೇಳಿದ್ರೆ ಶತ್ರುಪೀಡೆಗಳು ಬರುವಂಥ ಸಾಧ್ಯತೆ ಉಂಟು. ಶುಕ್ರನ ಅನುಗ್ರಹದಿಂದ ಸಂತೋಷ ಇದ್ದರೂ ಈಶ್ವರ ಆರಾಧನೆ ಮರುವಂಥದ್ದೆಲ್ಲ ಇವತ್ತಿನ ದಿವಸ ಈಶ್ವರ ಆರಾಧನೆಯನ್ನು ಮಾಡಿ ಈಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದನ್ನು ಮರಿಬೇಡಿ. ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಜನ್ಮರಾಹು ಜನ್ಮಸ್ಥಾನದಲ್ಲಿ ತನು ಸ್ವಭಾವದಲ್ಲಿ ರಾಹುವಿನ ಒಂದು ಇದಾಯಿತು ಅಂತಂದರೆ ಗ್ರಹಣಕಾರಕ. ಸಪ್ತಮನಿಂದ ನೇರವಾಗಿ ಅಲ್ಲಿ ಕೇತುವಿನ ದೃಷ್ಟಿನೂ ಇರುತ್ತೆ. ರಾಹು ಎಲ್ಲಿದ್ದಾನೆ ಸಮಸಪ್ತಕವಾಗಿ ಇಬ್ಬರೂ ಸಹಿತವಾಗಿ. ರಾಹು ಮತ್ತು ಕೇತುಗಳನ್ನು ನಾವೇನು ಹೇಳ್ತೇವೆ ಅಂತ ಕೇಳಿದ್ರೆ ಅಮೃತ ಒಂದು ಏನು ಹೇಳ್ತೇವೆ ಪಾನದ ಸಂದರ್ಭದಲ್ಲಿ ಅಸುರರಾಗಿರ್ತಕ್ಕಂಥವ್ರು ಸುದರ್ಶನದಿಂದ ಕತ್ತರಿಸಲ್ಪಟ್ಟು ತಲೆಯ ಭಾಗ ರಾಹುವಾಗಿ ಬಾಲ ಹೇಳ್ತಕ್ಕಂಥದ್ದು ಕೇತುವಾಗಿರುವಂಥದ್ದು ಆ ಒಂದು ರಾಹು ಕೇತು ಅಂಥದ್ದು. ನವಗ್ರಹಗಳಲ್ಲಿ ಪ್ರಧಾನ ಸ್ಥಳವನ್ನು ಆ ಒಂದು ಕಾಳಹಸ್ತೇಶ್ವರನ ಸನ್ನಿಧಾನದಲ್ಲಿ ಹೋಗಿ ತಪಸ್ಸನ್ನು ಮಾಡಿ ಆ ಒಂದು ಶಕ್ತಿಯನ್ನು ಪಡೆದಿರತಕ್ಕಂಥ ಆ ಒಂದು ಗ್ರಹಗಳೇ ಕಣ್ಣಿಗೆ ಅಗೋಚರವಾಗಿರುವಂಥ ರಾಹುಕೇತುಗಳು ಅಂಥದ್ದುಂಟು. ಆ ಒಂದು ಜನ್ಮರಾಹುವಿನಿಂದಾಗಿ ನಿದ್ರಾಹೀನತೆ ಹೇಳುವಂಥದ್ದು, ದುಸ್ವಪ್ನ, ದ್ವಿತೀಯದಲ್ಲಿ ಶನಿ ಹೇಳುವಂಥದ್ದು. ಸ್ವಕ್ಷೇತ್ರ ಅಧಿಪತಿ ಆದಂಥವನು ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಕುಂಭರಾಶಿಯವರಿಗೆ ವಿತ್ತಂ, ನೇತ್ರಂ, ವಾಕುಟಂ, ಸತ್ವಂ, ಸೌಭಾಗ್ಯಮೇವ ಚ ಆ 2ನೇ ಮನೆಯಲ್ಲಿದ್ದಂಥದ್ದಕ್ಕೆ ಹಣ ಹೇಳುವಂಥ ಅಪವ್ಯಯ ಆಗುವಂಥ ಸಾಧ್ಯತೆ ಇದೆ. ಪಂಚಮದಲ್ಲಿ ಚಂದ್ರ ಮತ್ತು ಗುರು ಪೂರ್ವಪುಣ್ಯ ಸ್ಥಾನದಲ್ಲಿ. ಪಂಚಮದಲ್ಲಿ ಒಂದು ಗುರುವಿನ ಬಲದ ಜೊತೆಯಲ್ಲಿ ಗುರುವಿನ 9ನೆಯ ದೃಷ್ಟಿ ಹೇಳುವಂಥದ್ದು ಕುಂಭರಾಕ್ಷಿಣೆ ವೀಕ್ಷಣೆಯನ್ನು ಮಾಡ್ತಾ ಉಂಟು. ಮಿಥುನದಿಂದಾಗಿ ಕುಂಭವನ್ನು 9ನೆಯ ದೃಷ್ಟಿಯಿಂದ ಗುರು ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಸಂಸಾರ ಪ್ರೀತಿ ಹೇಳುವಂಥದ್ದು ಇರುತ್ತೆ, ಮನೋಶೋಕ ಹೇಳುವಂಥದ್ದು ಇರುತ್ತೆ. ಆದರೆ ಇವತ್ತಿನ ದಿವಸ ನಿಮಗೆ ತೃಪ್ತಿದಾಯಕ ಅಂತ ಹೇಳ್ಬೋದು. ಸಪ್ತಮದಲ್ಲಿ ಕುಜಕೇತು ದೃಷ್ಟಿ ಇದ್ದಂಥ ಕಾರಣದಿಂದಾಗಿ ರಾಜಭಯ ಅಂತಂದರೆ ಮೇಲಾಧಿಕಾರಿಗಳಿಂದ ಯಾವ ವ್ಯಕ್ತಿಯಲ್ಲಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಕೆಳವರ್ಗದವರು ಮೇಲಾಧಿಕಾರಿಗಳಿಂದಾಗಿ ನಿಮಗೆ ಯಾವುದೋ ಒಂದು ರೀತಿಯಾದಂಥ ಮಾನಹಾನಿಗಳನ್ನು ಅಥವಾ ಯಾವುದೋ ಮನಸ್ಸಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಮಾತುಗಳನ್ನು ಕೇಳುವಂಥದ್ದು, 10 ಜನರ ಮಧ್ಯದಲ್ಲಿ ನಿಲ್ಲಿಸಿ ನಿಮ್ಮನ್ನು ಅಪಮಾನ ಮಾಡುವಂಥ ಸಾಧ್ಯತೆಗಳು ಕುಂಭರಾಶಿಯರುಂಟು. ಸ್ವಲ್ಪ ರೀತಿಯಾಗಿ ಜಾಗ್ರತೆ ಇರಿ. ರಾಜಭಯ ಹೇಳುವಂಥದ್ದು ಹೇಳಿದೆ. ಭಾರ್ಯಾಕಲಹ, ಹೆಂಡತಿ ಗಂಡರಲ್ಲೂ ಸಂಸಾರದಲ್ಲೂ ಸಹಿತವಾಗಿ ಜಾಗ್ರತೆ ಹೇಳುವಂಥ ಅವಶ್ಯಕತೆ ಬೇಕು. ಸುಬ್ರಹ್ಮಣ್ಯ ಆರಾಧನೆ ಇವತ್ತು ಮಾಡಿಕೊಳ್ಳಿ. ಈಶ್ವರ ಆರಾಧನೆ, ಸುಬ್ರಹ್ಮಣ್ಯ ಆರಾಧನೆ ಹೇಳುವಂಥದ್ದು ಮಾಡಿಕೊಳ್ಳಿ. 7 ಶನಿಯ ಕೊನೆಯ ಭಾಗವನ್ನು ಎದುರಿಸ್ತಾ ಇದ್ದೀರಾ. 7.5 ಏನು ಹೇಳ್ತೇವೆ, 7.5 ಅಂತಂದರೆ ಹಿಂದಿಯಲ್ಲಿ ಸಾರ್ಧ ಸಪ್ತಕ ಹೇಳುವಂಥದ್ದು ಸಂಸ್ಕೃತದಲ್ಲಿ ಅಲ್ವಾ. 7 ಶನಿಯ ಪ್ರಭಾವದ ಕೊನೆಯ ಭಾವದಲ್ಲಿ ನೀವು ಅನುಭವಿಸ್ತಾ ಇರುವಂಥ ಸಂದರ್ಭ. ಇನ್ನೂ ಏನಿರುವಂಥದ್ದು ಕೇವಲ 1-2 ವರ್ಷ ಚಿಲ್ಲರೆ ಹೇಳುವಂಥದ್ದಿದೆ. ಒಳ್ಳೆಯದಾಗುವಂಥ ಸಂದರ್ಭ. ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಶುಭವಾಗಲಿ. 12 ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ.
ಜನ್ಮಶನಿ ನೋಡಿ, ಜನ್ಮರಾಶಿಯಲ್ಲಿ ಶನಿ ಮಹಾತ್ಮನ ಒಂದು ಪ್ರಭಾವ ಬಂದರೆ ಉಷ್ಣ ಭಯ, ಅತಿಯಾದಂಥ ಕೋಪ, ಅಹಂಕಾರ, ತಾನು ಹೇಳ್ತಕ್ಕಂಥ ಪ್ರತಿಷ್ಠೆ ಇವೆಲ್ಲ ಬರುವಂಥ ಸಾಧ್ಯತೆ ಇದೆ. ಸುಖನಾಶ ಆಗುವಂಥದ್ದು. ವೇದದಲ್ಲಿ ರಾಹು ಇದ್ದಾನೆ. ಅಪಕೀರ್ತಿಯನ್ನು ನೀವು ಮಾಡಿರ್ತಕ್ಕಂಥ ಅಹಂಕಾರದಿಂದ ನೀವೇ ಅನುಭವಿಸುವಂಥದ್ದು. ತಾನು ಮಾಡಿದ್ದನ್ನೇ ತಾನು ಉಣಬೇಕು ಅನ್ನುವಂಥದ್ದು. ಮಾಡಿದಂಥ ಎಲ್ಲ ಕರ್ಮಗಳಿಗೆ ನಾನೇ ಹೊಣೆಗಾರ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನೀವು ಮಾಡಿರುವಂಥ ವ್ಯವಹಾರಗಳಿಂದಾಗಿ ನೀವೇ ಅಪವಾದಗಳನ್ನು, ಅಪಕೀರ್ತಿಯನ್ನು ಕೇಳುವಂಥದ್ದುಂಟು. ಚತುರ್ಥದಲ್ಲಿ ಚಂದ್ರ ಮತ್ತು ಗುರು ಹೇಳುವಂಥದ್ದಂಥ ಕಾರಣದಿಂದಾಗಿ ಕೇಂದ್ರ ಸ್ಥಾನದಲ್ಲಿ ಮನೋಕ್ಲೇಶ, ಮನೋಭಯ, ಯಾವುದೋ ರೀತಿಯಾದಂಥ ನೀವು ಮಾಡಿರುವಂಥದ್ದಕ್ಕಾಗಿ ಕೊನೆಯ ಭಾಗಗಳಲ್ಲಿ ಬಂದು ಏನು ಮಾಡ್ತೀರಾ, ಅಯ್ಯೋ ಹಾಗಾಯಿತು, ಅಯ್ಯೋ ಈ ರೀತಿ ಆಯ್ತಲ್ವ ಹೇಳುವಂಥದ್ದು ಮನೋಕ್ಲೇಶ, ಹೇಳುವಂಥದ್ದು ಮನೋಭಯ ಬರುವಂಥ ಸಾಧ್ಯತೆ ಇದೆ. ಅಷ್ಟಮದಲ್ಲಿ ಮಾಂದ್ಯದ್ದಕ್ಕೆ ರೋಗ ಪ್ರಾಪ್ತಿ, ಆರೋಗ್ಯದಲ್ಲಿ ರಕ್ತ ಒತ್ತಡ ಆಳುವಂಥದ್ದು, ಮಾನಸಿಕವಾಗಿ ಉದ್ವೇಗತೆ, ಯಾವತ್ತೂ ದೈಹಿಕ ರೋಗಕ್ಕಿಂತ ಮಾನಸಿಕ ರೋಗ ಆಳುವಂಥದ್ದು ವಿಪರೀತವಾದಂಥ ತೊಂದರೆಯನ್ನು ಕೊಡುವಂಥದ್ದು. ಅದಕ್ಕೋಸ್ಕರವಾಗಿ ಅಷ್ಟಮದಲ್ಲಿ ಇರುವಂಥದ್ದು ಮೃತ್ಯುಂಜಯನ ಆರಾಧನೆ ಬೇಕು. ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯು ಹರನಮಾಮ್ಯಂ ಸರ್ವ ಮೃತ್ಯುವಿನಾಶಾಯ ಮೃತ್ಯುಂಜಯಾಯ ನಮೋ ನಮಃ ಮಾಡುವಂಥದ್ದು. ತ್ರಯಂಬಕಂ ಯಜಾಮೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಯೋ ಬಂಧನ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಅವನು ಮೃತ್ಯುಂಜಯ ರೂಪಿ ಮಹಾರುದ್ರನ ಅನುಗ್ರಹ ತಿಳುವಂಥದ್ದು ನಿಮಗೆ ಬೇಕು. ಜನ್ಮ ಶನಿ ಇದ್ದಂಥ ಕಾರಣಕ್ಕಾಗಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅವನು ತ್ರಯಂಬಕ ಮಂತ್ರ ಹೇಳುವಂಥ ನಿಮ್ಗೆ ಗೊತ್ತಿದ್ದರೆ, ಇಲ್ಲ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿಯನ್ನು ಪಠನೆಯನ್ನು ಮಾಡಿ ಬರುವಂಥ 108 ಸಾರಿ ಶಿವಪಂಚಾಕ್ಷರಿಯನ್ನು ಮಾಡಿ ಒಂದು ರುದ್ರಾಭಿಷೇಕವನ್ನು ಮಾಡಿ ಒಂದು ಎಳ್ಳೆಣ್ಣೆಯನ್ನು ದೀಪವನ್ನು ಹಚ್ಚಿ ಬರುವಂಥದ್ದನ್ನು ಮಾಡಿ ಬರುವಂಥ ಎಲ್ಲ ರೀತಿಯ ಅನಿಷ್ಟಗಳು ಇವತ್ತಿನ ಮೀನರಾಶಿಯವರು ನಿವಾರಣೆ ಅಂತ ಹೇಳ್ತಾ, ವೀಕ್ಷಕರೇ ಇವತ್ತಿನ ಒಂದು ನಿತ್ಯ ಭವಿಷ್ಯವನ್ನು ಮುಗಿಸ್ತಕ್ಕಂಥ ಸಂದರ್ಭವಂತೂ ಯಾವ್ಯಾವ ರಾಶಿಯವರಿಗೆ ಶುಭ ಇದೆ, ಯಾವ್ಯಾವ ರಾಶಿಯವರಿಗೆ ಅಶುಭ ಫಲದೆ ಹೇಳುವಂಥದ್ದು ನಾವು ವೀಕ್ಷಣೆಯನ್ನು ಪಂಚಾಂಗಕರ್ತರ ಜ್ಯೋತಿಷ್ಯರ ಒಂದು ಸಿದ್ಧಾಂತದ ಮೇಲೆ ಇವತ್ತಿನ ದಿವಸ ತಿಳಿಸುವಂಥ ಸಣ್ಣ ಪ್ರಯತ್ನ. ನಾಳೆ ದಿವಸೋಚಿತವಾಗಿ ಇದೇ ಸಮಯಕ್ಕೆ ಭೇಟಿಯಾಗುವಂಥ ಸಂದರ್ಭ. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.